ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಎಲ್ರಿಗೂ ನಮಸ್ತೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್ ಹಾಗೂ ಲವ್ ಮಾರ್ಕ್ ಬ್ಯೂಟಿ ಸೋಪ್. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಪ್ರತಿಯೊಂದು ಮನೆಯ ಒಂದು ಮುಖ್ಯವಾದ ಅಂಗ ಅಂದರೆ ಅದುವೇ ಅಡುಗೆ ಮನೆ. ರೈತ ಬೆಳೆ ಬೆಳೆದು ದೇಶದ ಬೆನ್ನೆಲುಬಾದರೆ ಆ ಬೆಳೆನ ಒಂದು ಹದಕ್ಕೆ ತಂದು ಶುಚಿಯಾಗಿ ಅಡುಗೆ ಮಾಡೋರೆ ನಿಜವಾದ ಬಾಣಸಿಗ ಅಲ್ವಾ? ಸೊ ಇವತ್ತು ಒಂದು ಸೂಪರ್ ಡಿಶ್ನ ತಯಾರಿಸೋಕ್ಕೆ ನಮ್ಮ ಜೊತೆಗೆ ವೀಣಾ ಮೇಡಮ್ ಇದ್ದಾರೆ. ಸೊ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಹೇಗಿದ್ದೀರಾ? ಚೆನ್ನಾಗಿದೆ. ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೂ ಮತ್ತು ನಮ್ಮ ಟಿವಿ ಎಲ್ಲ ವೀಕ್ಷಕರಿಗೂ ಸಹ ದೀಪಾವಳಿಯ ಶುಭಕಾಮನೆಗಳು. ಥ್ಯಾಂಕ್ ಯು. ಸೊ ದೀಪಾವಳಿ ಈಗ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು. ಹೇಗಿದೆ ಮನೆಯಲ್ಲಿ ಸೆಲೆಬ್ರೇಷನು? ತುಂಬಾ ಚೆನ್ನಾಗಿದೆ, ವಿಜೃಂಭಣೆಯಿಂದ ಆಗುತ್ತೆ. ದೀಪಾವಳಿ ಅಂದ್ರೆ ವರ್ಷಕ್ಕೊಮ್ಮೆ ಬರ್ತದೆ, ಕಾಯ್ತಾ ಇರ್ತೇವೆ ನಾವು. ಅಂದ್ರೆ ದೀಪ ಬೆಳಗಿಸುವುದು ಹಬ್ಬ ಅಲ್ವಾ, ಹಾಗಾಗಿ. ಸೊ ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಮಾತ್ರ ಸ್ಪೆಷಲ್ ಅಥವಾ ಪಟಾಕಿ ಹೊಡೆಯೋದು ಇದನ್ನೆಲ್ಲ ಇದೆಯಾ? ಪಟಾಕಿ ಹೊಡೆಯೋದು ಇರುತ್ತೆ. ಓಕೆ. ಮತ್ತು ಪೂಜೆ ಟೈಮಲ್ಲಿ ಸಂಜೆ ಹೊತ್ತಲ್ಲೆಲ್ಲ ದೀಪ ಹಚ್ಚೋದು ಮತ್ತು ಅಡಿಗೆ, ವಿಧವಾದ ಅಡಿಗೆಯನ್ನು ಮಾಡ್ತೀರಾ ಅಲ್ವಾ? ಸ್ವೀಟ್ ತಿಂಡಿ, ಸ್ವೀಟ್ ಜಾಸ್ತಿ. ಸೊ ಇವತ್ತಿನ ರೆಸಿಪಿ ಏನಾಗತ್ತೆ? ದೀಪಾವಳಿ ಫಸ್ಟ್ ಡೇ ರೆಸಿಪಿ ಇವತ್ತು ಸ್ವೀಟ್ ಮಾಡ್ತಾ ಇದ್ದೇನೆ, ಸಕ್ಕರ್ಪರ ಅಂತ ಹೇಳಿ. ಅದು ಸ್ವಲ್ಪ ನಾರ್ತ್ ಟೈಪ್ ಅಲ್ಲಿ ಬರ್ತದೆ. ಓಕೆ. ಸೊ ನೀವು ಇದನ್ನ ಕಲ್ತಿರೋದು ನಾರ್ತ್ ಇಂದ? ಅಂದ್ರೆ ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ ಬಾಂಬೆಯಲ್ಲಿ, ಅವರು ಹೇಳಿದಂತ ಒಂದು ರೆಸಿಪಿ. ಸೊ ಅವ್ರು ನಾರ್ತ್ನವರು, ಸೊ ನಾರ್ತ್ ಇಂದ ಈಗ ಸೌತಿಗೆ ಬರ್ತಾ ಇದೆ ರೆಸಿಪಿ ಅಲ್ವಾ? ಇದಕ್ಕೂ ಮುಂಚೆ ಟ್ರೈ ಮಾಡಿದ್ದೀರಾ ಮೇಡಮ್ ಇದನ್ನ? ಮನೆಯಲ್ಲಿ ಮಾಡಿದ್ದೀರಾ? ಹಾಗಾದ್ರೆ ನಮ್ಮ ಅಡಿಗೆ ಸಮೋಟ್ ಸ್ವಲ್ಪ ನಾವು ಸಂಕರ್ಪಳೆ ಅಂತ ಹೇಳ್ತೀವಿ ಈ ಸೈಡ್ ಅಲ್ಲಿ, ಖಾರದ್ದು ಇರುತ್ತೆ ಅಲ್ವಾ, ಸೇಮ್ ಅದೇ ಟೈಪ್ ಅಲ್ಲಿ ಬರುತ್ತೆ. ಸ್ವಲ್ಪ ಸ್ವೀಟ್ ಇರುತ್ತೆ ಅಲ್ವಾ? ನಮ್ಮ ಅಡಿಗೆ ಮನೆಯಲ್ಲಿ ಟ್ರೈ ಮಾಡೋಣ ಇವತ್ತು. ಹೋಗುವ ನಮ್ಮ ಅಡಿಗೆ, ಬನ್ನಿ ಮೇಡಮ್. ಎಸ್ ಮೇಡಮ್, ಸೊ ಈಗ ಸ್ವೀಟ್ ರೆಸಿಪಿ ಮಾಡ್ತೀನಿ ಅಂತ ಹೇಳಿದ್ರಿ. ಯಾವ ಸ್ವೀಟ್ ಮಾಡ್ತಾ ಇದ್ದೀರಾ? ಸಕ್ಕರ್ಪರ ಅಂತ. ಸಕ್ಕರ್ಪರ ಅಂತ ಹೇಳಿದ್ರೆ ಶುಗರ್, ಸಕ್ಕರೆ. ನಾರ್ತ್ ಅಲ್ಲೆಲ್ಲ ಶಕ್ಕರ್ ಅಂತ ಹೇಳ್ತೀವಿ, ಸಕ್ಕರ್ಪರ ಅಂತ. ಪರ ಅಂದ್ರೆ ಅದಕ್ಕೂ ಏನಾದ್ರು ತುಕಡಿ ಲೆಕ್ಕ ಬರ್ತದೆ ಹಾಗೆ. ಸೊ ಇದು ನಾರ್ತ್ ಸ್ಟೈಲ್ ಅಲ್ಲಿ ಇದರ ನಾಮಕರಣ ಆಗಿದೆ. ಎಸ್ ಮೇಡಮ್. ಸೊ ಸ್ಟಾರ್ಟಿಂಗ್ ಏನ್ ಬೇಕು? ಸ್ವಲ್ಪ ಬಿಸಿನೀರು ಇಡುವ ನಾವು. ಬಿಸಿನೀರು ಇಡೋದಾ? ಗ್ಯಾಸ್ ಹಚ್ಚಿ ಸ್ವಲ್ಪ ನೀರು ಹಾಕಿ. ಓಕೆ. ಸಾಕು. ಇದು ನೀರು ಯಾಕೆ ಇಟ್ಟಿರುವಂಥದ್ದು ಮ್ಯಾಮ್? ಈಗ ನೀರು ಸ್ವಲ್ಪ ಅಂದ್ರೆ ಉಗುರು ಬೆಚ್ಚಗಿನ ನೀರು ಬೇಕು. ಅಲ್ಲ, ಪಾಕಕ್ಕಲ್ಲ, ಹಿಟ್ಟು ಕಲಿಸ್ಲಿಕ್ಕೆ ಸ್ವಲ್ಪ ಬಿಸಿನೀರು. ತುಂಬಾ ಬಿಸಿ ಆಗ್ಬೇಕಂತ ಇಲ್ಲ. ಓಕೆ. ಸೊ ನಾರ್ತ್ ಅಲ್ಲಿ ದೀಪಾವಳಿ ಸ್ಪೆಷಲ್ ಮಾಡಿದ್ರೆ ನಾರ್ಮಲ್ ಆಗಿ ಮಾಡ್ತಾರಾ? ಇಲ್ಲ, ಅಲ್ಲೆಲ್ಲ ತುಂಬಾ ಗ್ರ್ಯಾಂಡ್ ಮಾಡ್ತಾರೆ. ಬಾಂಬೆ ರೆಸಿಪಿನ ಈ ರೆಸಿಪಿ ಅಂದ್ರೆ ಇಲ್ಲಿ ತುಂಬಾ ವೆರೈಟೀಸ್ ಮಾಡ್ತಾರೆ. ಅದ್ರಲ್ಲಿ ಒಂದನ್ನು ನಾನು ಮಾಡ್ತಿರೋದು. ದೀಪಾವಳಿ ಅಂದ್ರೆ ಹಾಗೆ ಅಲ್ವಾ, ಬೇರೆ ಬೇರೆ ಸ್ವೀಟ್ಸ್ ಮಾಡಕ್ಕಿದೆ, ಮನೆಗೂ ಅದನ್ನ ಹಂಚ್ತಾರೆ. ಸೊ ಪ್ರತಿಯೊಂದು ಮನೆಯ ಸ್ವೀಟ್ ಸೇರಿ ಒಂದಿಷ್ಟು ಸ್ವೀಟ್ ರೆಡಿ ಆಗುತ್ತೆ ದೀಪಾವಳಿ ಅಲ್ವಾ? ಸೊ ಇದು ಬಿಸಿ ಕುದಿ ಬರ್ತಾ ಇದೆ. ಸಾಕು. ಈ ಬಿಸಿನೀರನ್ನು ಓಕೆ ಸ್ವಲ್ಪ ಹಾಕ್ತೇನೆ. ಸ್ಪೂನ್ ಕೊಡಿ. ಸಕ್ಕರೆ ಹಾಕಿದ್ದೇನೆ. ಅಂದ್ರೆ ಬಿಸಿ ನೀರು ಉಂಟಲ್ವಾ, ಸಕ್ಕರೆ ಬೇಗ ಕರಗತ್ತೆ. ಸ್ವಲ್ಪ ಏಲಕ್ಕಿ ಪುಡಿ. ಓಕೆ. ಇದು ಆಪ್ಷನಲ್, ಬೇಕಾದ್ರೆ ಹಾಕೋಬಹುದು. ಹೆಚ್ಚಾಗಿ ಸ್ವೀಟಿಗೆ ನಾವು ಯೂಸ್ ಮಾಡ್ತೀವಿ ಅಲ್ವಾ? ಹೌದು, ಮಾಡ್ತೇವೆ. ಯಾಕಂದ್ರೆ ಸ್ವೀಟ್ ಐಟಮ್ ಅಲ್ವಾ. ಹೌದು. ಅಂದ್ರೆ ಅದು ಫ್ಲೇವರ್ ಇರುತ್ತೆ. ಫ್ಲೇವರ್ ಅಂತಲ್ಲ, ಆರೋಗ್ಯಕ್ಕೆ. ಅಂದ್ರೆ ಸ್ವೀಟ್ ತಿಂದ ತಕ್ಷಣ ಏನಾದ್ರೂ ನಮ್ಗೆ ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿ ಏಲಕ್ಕಿ ಯೂಸ್ ಮಾಡೋದು. ನಾನು ಅನ್ಕೊಂಡೆ ಬರೀ ಆ ಸ್ಮೆಲ್ಲಿಗೋಸ್ಕರ ಹಾಕ್ತಾರಾ ಅಂತ. ಬಿಕಾಸ್ ಪ್ರತಿಯೊಂದು ಜ್ಯೂಸಿಗೂ ಹಾಕ್ತಾರೆ ಕೆಲವೊಮ್ಮೆ ಏಲಕ್ಕಿನ.
ಇದು ಕಂಪ್ಲೀಟ್ ಆಗಿ ಬ್ಲೆಂಡ್ ಆಗಬೇಕು. ಬ್ಲೆಂಡ್ ಆಗಬೇಕು. ಇದ್ರ ಒಟ್ಟಿಗೆ ಸ್ವಲ್ಪ ತುಪ್ಪ ಹಾಕುವ ನಾವು. ಓಕೆ, ಸ್ಪೂನ್ ಕೊಡಿ ಒಂದು. ಈ ಹಬ್ಬದ ಟೈಮಲ್ಲಿ ಅಡುಗೆ ಮಾಡೋದಂದ್ರೆ ನಾರ್ಮಲ್ ಟೈಮಲ್ಲಿ ಅಡುಗೆ ಮಾಡೋಕ್ಕಿಂತ ಏನೋ ಒಂದು ಖುಷಿ ಜಾಸ್ತಿ ಅಲ್ವಾ ಮ್ಯಾಮ್? ಮನೆಯಲ್ಲಿ ಏನೆಲ್ಲ ಮಾಡಿದ್ರಿ? ಈಗ ಸದ್ಯದಲ್ಲಿ ದೀಪಾವಳಿಗೆ ಸ್ಟಾರ್ಟ್ ಮಾಡಿದ್ರಿ? ದೀಪಾವಳಿಗೆ ಅಂತ ಹೇಳಿದ್ರೆ ನಾನು ಸ್ವಲ್ಪ ಹೋಳಿಗೆ ಎಲ್ಲ ಜಾಸ್ತಿ ಮಕ್ಕಳು ತಿಂತಾರಲ್ವಾ, ಹೋಳಿಗೆ, ಓಕೆ, ಕರ್ಚಿಕಾಯಿ ಅಂತ ಹೇಳ್ತೇವೆ, ಅದು ಸಹ ಮಾಡಿಡ್ತೇನೆ. ಅದೇ ಒಂದ್ಸಲ ಮಾಡಿಟ್ರೆ ಸ್ವಲ್ಪ ದಿನ ಬರುತ್ತೆ ಅಲ್ವಾ? ಇದು ಸಹ ಮಾಡಿಡ್ಬೋದು, ಒಂದು 10-15 ಡೇಸ್ ತನಕ ಇಡ್ಬೋದು. ಡಬ್ಬದಲ್ಲಿ ಇಡ್ಬೋದು. ಇದು ಡೀಪ್ ಫ್ರೈಯಿಂಗ್ ಇದೆಯಾ ಏನು? ಹೌದು, ಡೀಪ್ ಫ್ರೈ. ನಾವು ಒಂದು ಕೆಲಸ ಮಾಡುವ, ಇಲ್ಲಿ ಬಿಸಿ ಎಣ್ಣೆ ಬಿಸಿಗಿಟ್ಟು, ಹೌದು, ಇಟ್ಟುಬಿಡಿ. ಎಣ್ಣೆ ಬಿಸಿ ಆಗ್ತಿದ್ದಾಗೆ ನಮ್ದು ರೆಡಿ ಆಗುತ್ತೆ. ಇಲ್ಲಿ ರೆಡಿ ಆಗುತ್ತೆ ಬ್ಯಾಟರ್. ನಾವು ಯಾವಾಗಲೂ ಯೂಸ್ ಮಾಡುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ತುಂಬಾನೇ ಹೆಮ್ಮೆಯಿಂದ ಹೇಳ್ಕೊತಾ ಇದ್ದೀನಿ, ಬಿಕಾಸ್ ವಿಟಮಿನ್ A, D, E ಇದೆ, ಕೊಲೆಸ್ಟ್ರಾಲ್ ಇಂದ ನಮಗೆ ಮುಕ್ತಿ ಸಿಗುತ್ತೆ ಅಲ್ವಾ? ಸೊ ಇದನ್ನು ಹಾಕದ ಮ್ಯಾಮ್ ಈಗ? ಹಾಕಿ. ನೋಡಿ, ಇದು ಸಕ್ಕರೆ ಎಲ್ಲ ನಿಂದಿದೆ. ಇದಕ್ಕೆ ಮೈದಾ ಹಿಟ್ಟು. ಓಕೆ, ಇದು ಎಷ್ಟು ಕಲಿಸ್ಬೇಕು ಮ್ಯಾಮ್? ಈಗ ಎಷ್ಟು ಕನ್ಸಿಸ್ಟೆನ್ಸಿ? ಇದು ಒಂದು ಪುರಿ ಹಿಟ್ಟು ಬರುತ್ತೆ ಅಲ್ವಾ? ಓಕೆ, ಸ್ವಲ್ಪ ಚಪಾತಿ ಹಿಟ್ಟಲ್ಲ, ಪುರಿ ಹಿಟ್ಟಿನಾಗಿ ಸ್ವಲ್ಪ ಗಟ್ಟಿ ಬರಬೇಕು. ಓಕೆ, ಸ್ವಲ್ಪ ಗಟ್ಟಿ ಬಂದಾಗಬೇಕು ಅಲ್ವಾ? ಸೊ ಪಟಾಕಿ ಎಲ್ಲ ಹೊಡೆಯೋದಂತ ಹೇಳಿದ್ರಿ, ಯಾವುದೆಲ್ಲ ಪಟಾಕಿ ಹೊಡಿತೀರಾ ಮ್ಯಾಮ್ ಈಗ ನೀವು ಮನೆಯಲ್ಲಿ? ನಾನು ಲಕ್ಷ್ಮಿ ಪಟಾಕಿ ಒಂದು ಹೊಡೆಯೋದು. ಯಾಕೆ ಮ್ಯಾಮ್? ನನಗೆ ಹೆದರಿಕೆ ಆಗ್ತದೆ. ಲಕ್ಷ್ಮಿ ಪಟಾಕಿ, ಬೇರೆ ಎಲ್ಲ ಪಟಾಕಿ ಅಷ್ಟು ಹೆದರಿಕೆ ಆಗಲ್ವಾ? ಇಲ್ಲ. ಯಾವ್ದಾದ್ರು ಪಟಾಕಿ ಕೈಯಲ್ಲಿ ಹೊಡೆದಿರೋದು ಇದೆಲ್ಲ ಇದೆಯಾ? ನಾನು ಅದರಲ್ಲಿ ಸ್ವಲ್ಪ ದೂರ ಸ್ವಲ್ಪ ಜಾಗ್ರತೆ ಮಾಡ್ತೇನೆ. ಈ ದೀಪಾವಳಿ ಟೈಮಲ್ಲಿ ದೀಪ ಹಚ್ಚಿ ರಾತ್ರಿ ಟೈಮಲ್ಲ, ರಾತ್ರಿ ಆಗುವಾಗ ದೀಪ ಹಚ್ಚೋದು. ಹೌದು, ಸಂಜೆ ಆದದಷ್ಟು. ಸಂಜೆ ಆದ ಕೂಡಲೇ ದೀಪ ಹಚ್ಚೋದು ಒಂಥರ ಖುಷಿ ತರುತ್ತೆ. ಹೊಸ ಬಟ್ಟೆ ಮಧ್ಯಾಹ್ನದಿಂದಲೇ ಸ್ಟಾರ್ಟ್, ಮಧ್ಯಾಹ್ನ ಬೆಳಿಗ್ಗಿಂದಲೇ ಸ್ಟಾರ್ಟ್ ಆಗುತ್ತೆ ಅಡುಗೆ ಮನೆಯಲ್ಲಿ ಅಡುಗೆ ಅಲ್ವಾ? ಈ ಟೈಪ್ ಆಗಬೇಕು. ಇದು ಒಂದು ಗಂಟೆ ತನಕ ನೆನಿಬೇಕಿದೆ. ಓಕೆ, ಹಾಗಾಗಿ ನಾನು ಮನೆಯಲ್ಲೇ 1 ಗಂಟೆ ನೆನೆಸಿ ತಂದಿದ್ದು ಇಟ್ಟಿದ್ದೆ. ಓಕೆ, ಅದನ್ನು ನಾನು ಈಗ ರೆಡಿ ಮಾಡಿ. ಓಕೆ, ಸುಲಭ ಅಲ್ವಾ? ಹಾಗಾಗಿ 1 ಗಂಟೆ ನೆನೆದ ನಂತರ ಸ್ವಲ್ಪ ಕಲರ್ ಚೇಂಜ್ ಬರುತ್ತಲ್ಲ ಮ್ಯಾಮ್ ಅದ್ರದ್ದು? ಅದು ಬ್ಯಾಟರ್ ಈ ಟೈಪಲ್ಲಿ ಬರುತ್ತೆ. ಅದೇ ಸ್ವಲ್ಪ ಅದಕ್ಕಿಂತ ಇದು ವೇರಿಯೇಷನ್ ಕಾಣ್ತದೆ ಕಲರ್. ಚೆನ್ನಾಗಿ ಲಾದಬೇಕಿದೆ. ಓಕೆ, ಹೆಚ್ಚಾಗಿ ಇಂಥ ಆಯಿಲಿ ಐಟಮ್ ಮಾಡುವಾಗ ನಾವು ಹೆಚ್ಚಾಗಿ ಸ್ವಲ್ಪ ಹಿಂಜರಿತೀವಿ, ಆಯಿಲಿ ಹೆಲ್ತ್ಗೆ ಏನಾಗುತ್ತೆ ಅಂತ. ಬಟ್ ನಾವೀಗ ಸನ್ ಪ್ರೀಮಿಯಂ ಯೂಸ್ ಮಾಡೋ ಕಾರಣ ಅದ್ರ ಬಗ್ಗೆ ಅಷ್ಟು ಹಿಂಜರಿಬೇಕಂತ ಇಲ್ಲ, ಅದು ಅಷ್ಟು ಕಾನ್ಸಂಟ್ರೇಟ್ ಮಾಡ್ಬೇಕಂತ ಇಲ್ಲ ಆ ಕಡೆ ಅಲ್ವಾ? ಯಾಕಂದ್ರೆ ಹಬ್ಬ ಟೈಮಲ್ಲಿ ಹೆಚ್ಚಾಗಿ ಮಾಡುವಂಥದ್ದು ಆಯಿಲಿ ಐಟಮ್ಸ್, ಫ್ರೈನ್ ಐಟಮ್ಸೇ ಮಾಡುವಂಥದ್ದು. ಆ ಟೈಮಲ್ಲಿ ಆಯಿಲ್ ಕೂಡ ಹೆಲ್ದಿ ಆಗಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ನೋಡಿ, ಈ ಕನ್ಸಿಸ್ಟೆನ್ಸಿಲಿ ಬೇಕು. ಓಕೆ, ಹೀಗೆ ದಪ್ಪ. ಫೈನ್. ಇದನ್ನು ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಲ್ವಾ ನಾವು? ಒಂದು ಕಡೆ ಒಂದು ರೆಡಿ ಆಗಬೇಕಾದ್ರೆ ಇನ್ನೊಂದು ಕಡೆ ಇನ್ನೊಂದು ರೆಡಿ ಮಾಡಿಬಿಟ್ಕೊಡ್ತೀವಿ. ಅದು ಗೃಹಿಣಿಯರ ಲಕ್ಷಣ ಅಲ್ವಾ? ಇಲ್ಲಾಂದರೆ ಆಫೀಸ್ ವರ್ಕು, ಮನೆ ವರ್ಕು ಎಲ್ಲ ಮ್ಯಾನೇಜ್ ಆಗಬೇಕಾದ್ರೆ ಕಷ್ಟ ಆಗುತ್ತೆ. ಮ್ಯಾಮ್ ಹೀಗೆ ಅಡುಗೆ ಬಿಟ್ಟು ಬೇರೆ ಏನೆಲ್ಲ ಮಾಡ್ತೀರಾ ಮ್ಯಾಮ್? ನಾನು ಸ್ಟಿಚಿಂಗ್ ಮಾಡ್ತೇನೆ ಮತ್ತು ಬ್ಯೂಟಿಷಿಯನ್. ಓಕೆ, ಸೊ ಸ್ಟಿಚಿಂಗ್ ಅಂದರೆ ಎಲ್ಲ ವೆರೈಟೀಸ್ ಸ್ಟಿಚ್ ಮಾಡ್ತೀರಾ? ಹೌದು, ಚೂಡಿದಾರ, ಬ್ಲೌಸ್ ಅದೆಲ್ಲ ಮಾಡ್ತೇನೆ. ಮನೆಯವ್ರದ್ದೇನಾ ಅಥವಾ ಔಟ್ಸೈಡ್ ತಗೋತೀರಾ? ಔಟ್ಸೈಡು ತಗೊಳ್ತೀರಾ? ಓಕೆ. ಸೊ ಇದು ಕಟ್ ಮಾಡುವ ಆಕಾರ ಕೂಡ ಶಂಕರಪಾಳಿ ಥರನೇನಾ? ಆ ಟೈಪಲ್ಲಿ ಮಾಡ್ಬೋದು. ನಾನು ಇವತ್ತು ಸ್ಕ್ವೇರಲ್ಲಿ ಮಾಡ್ತಾ ಇದ್ದೇನೆ. ಓಕೆ, ನೋಡಿ, ಈ ಟೈಪಲ್ಲಿ ಬರ್ತದೆ ಸ್ಕ್ವೇರ್. ಓಕೆ, ಹೀಗೆ ನೋಡಬೇಕಾದ್ರೆ ಕಾಜು ಕಟ್ಲಿ ನೋಡ್ದಂಗೆ ಇದೆ. ಒಮ್ಮೆ ಹಿಟ್ಟನ್ನ ನೆನೆಸಕ್ಕಿಟ್ರೆ ಬೇಗ ತಯಾರು ಮಾಡ್ಕೋಬೋದಲ್ವಾ ಮ್ಯಾಮ್ ಇದನ್ನ? ಬೇರೆ ಸ್ವೀಟ್ ಥರ ತುಂಬ ಟೈಮ್ ತಗೊಳ್ಳಲ್ಲ.
ಫಾಸ್ಟ್ ಆಗುತ್ತೆ. ಅದು ಅದೇ ಮಾಡಬೇಕಾದ್ರೆ ಸ್ವಲ್ಪ ಪ್ಲಾನಿಂಗ್ ಇರಬೇಕು. ನೆನೆಸಿಡ್ಲಿಕ್ಕೆ ಆಗುತ್ತೆ ಅಲ್ವಾ? ನೆನಪಿರ್ಬೇಕು ಮಾತ್ರ. ಇದು ಎಣ್ಣೆ ಉಂಟಲ್ವಾ ತುಂಬ ಸಹ ಕಾಯಬಾರ್ದು. ಓಕೆ, ಈಗ ನಾವು ಹಾಕ್ತೇವಲ್ವಾ, ಹಾಕಿದ ನೋಡಿ ಕರೆಕ್ಟ್ ಆಗಿದೆ. ಓಕೆ, ಇಲ್ಲಾಂದ್ರೆ ಸ್ಲೋವಲ್ಲೇ ಇಟ್ಟು ಸಿಮ್ಮಲ್ಲೇ ಫ್ರೈ ಮಾಡಬೇಕು. ಓಕೆ, ಇದು ಯಾವ ಕಲರ್ ಬರಬೇಕಾಗುತ್ತೆ ಈಗ? ಬ್ರೌನಿಶ್ ಬರಬೇಕು, ತುಂಬ ಬ್ರೌನ್ ಬರಬಾರ್ದು, ಗೋಲ್ಡನ್ ಬ್ರೌನ್ ಅಂತ ಹೇಳ್ತೇವಲ್ವಾ. ಒಮ್ಮೆ ಹಾಕಿದ ಕೂಡಲೇ ಗೋಲ್ಡನ್ ಬ್ರೌನ್ ಬರುತ್ತೆ ಬೇಗ ಅಂತ. ಇದೊಂದ್ಸಲ ಚಿಕ್ಕ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಳಿಗೆಲ್ಲ ದೊಡ್ಡ ಮಕ್ಳಿಗೂ ಇಷ್ಟ ಆಗುತ್ತೆ, ಬಟ್ ಆದರೂ ಚಿಕ್ಕ ಮಕ್ಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಇದು. ಡಬ್ಬಿ ಫುಲ್ ಮಾಡಿಟ್ರೆ ದೀಪಾವಳಿ ಆದ ನಂತರನೂ ಒಂದು ಸ್ವಲ್ಪ ದಿನಕ್ಕಾಗುತ್ತೆ. ಸಂಜೆ ಹೊತ್ತಿಗೆ ಬೇರೆ ಬೇರೆ ಶೇಪ್ಸಲ್ಲಿ ಮಾಡಿದ್ದೀರಾ ಮ್ಯಾಮ್ ಇದನ್ನ? ಈಗ ನಾವು ನಾರ್ಮಲ್ ಶಂಕರಪಾಳಿ ಇದ್ರೆ ಬೇರೆ ರೀತಿ ಕಟ್ ಮಾಡ್ತೀವಿ, ಆದರೆ ಅಚ್ಚು ಇದ್ರೆ ಬೇರೆ ಬೇರೆ ರೀತಿ ನಾವು ಶೇಪ್ ಮಾಡ್ಕೊಳ್ಬೋದು. ಆಗ ನೋಡೋಕ್ಕೂ ಚೆನ್ನಾಗಿರುತ್ತೆ, ಅದೇನೋ ಕ್ರಿಯೇಟಿವ್ ಆಗಿ ಅಂತ ಅನ್ಸುತ್ತೆ ನಮಗೆ. ಆಗಿದೆ ಇದು. ಓಕೆ, ಸರ್ವ್ ಮಾಡ್ಕೊಳ್ಳೋಣ ಅಲ್ವಾ? ಬಿಸಿ ಬಿಸಿಯಾದ ಶಕ್ಕರ್ಪರ ರೆಡಿ ಆಗಿದೆ. ಶಕ್ಕರ್ಪರ ಹೆಸರು ಫಸ್ಟ್ ಟೈಮ್ ಕೇಳ್ತಿರೋದು, ನೋಡ್ತಿರೋದು ಫಸ್ಟ್ ಟೈಮು. ಟೇಸ್ಟ್ ಹೇಗಿದೆ ಅಂತ ಸ್ವಲ್ಪ ಕುತೂಹಲ ಇದೆ. ಥ್ಯಾಂಕ್ ಯು ಮ್ಯಾಮ್. ಎಸ್ ವೀಕ್ಷಕರೇ, ಬಿಸಿ ಬಿಸಿಯಾದ ಶಕ್ಕರ್ಪರ ರೆಡಿ ಆಗಿದೆ. ಹಬ್ಬದ ಟೈಮಲ್ಲಿ ಮನೆಯಲ್ಲಿ ಕುತ್ಕೊಂಡು ಏನು ಅಡುಗೆ ಮಾಡೋದು, ಹೊಸ ರೆಸಿಪಿ ಏನು ಅಂತ ಆಲೋಚನೆ ನೀವು ಮಾಡ್ತಿದ್ರೆ ಶಕ್ಕರ್ಪರ ಖಂಡಿತವಾಗ್ಲೂ ಮಾಡಬಹುದು. ಆದರೆ ಇದನ್ನು ಮಾಡೋದು ಹೇಗೆ ಅಂತ ಒಂದು ಚಿಕ್ಕ ರೀಕ್ಯಾಪ್ ನೋಡ್ಕೊಂಡು ಬನ್ನಿ. ಶಕ್ಕರ್ಪಾರ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಳ್ಳಿ. ನಂತರ 1-2 ಚಮಚದಷ್ಟು ಸಕ್ಕರೆ, ಏಲಕ್ಕಿ ಪುಡಿ ಸ್ವಲ್ಪ, 1-2 ಚಮಚ ತುಪ್ಪ ಹಾಕಿ ಕಲಸಿ. ಸಕ್ಕರೆ ಕರಗಿದ ನಂತರ 1 ಕಪ್ ಮೈದಾ ಹಿಟ್ಟು ಹಾಕಿ ಪೂರಿ ಹಿಟ್ಟಿನ ಹದಕ್ಕೆ ಕಲಸಿ. ಕಲಸಿದ ಹಿಟ್ಟನ್ನು 1 ಗಂಟೆಗಳ ಕಾಲ ನೆನೆಯಲು ಇಡಿ. ಆನಂತರ ಚೆನ್ನಾಗಿ ನಾದಿಕೊಂಡು ದಪ್ಪನೆ ಲಟಿಸಿ. ಬಳಿಕ ಚೌಕಾಕಾರದಲ್ಲಿ ಚಿಕ್ಕ ಚಿಕ್ಕ ತುಂಡುಗಳನ್ನು ಮಾಡಿಕೊಂಡು ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. ಸಣ್ಣ ಉರಿಯಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಗರಿಗರಿಯಾದ ಶಕ್ಕರ್ಪಾರ ಸವಿಯಲು ಸಿದ್ಧ. ನಾಟ್ ಸ್ಪೆಷಲ್ ಶಕ್ಕರ್ಪರ ಕೈಯಲ್ಲಿ ರೆಡಿಯಾಗಿದೆ. ಹೆಚ್ಚಾಗಿ ಡೀಪ್ ಫ್ರೈಡ್ ಐಟಮ್ಸ್ನ ಬಿಸಿ ಬಿಸಿಯಾಗಿ ತಿನ್ನೋಕೆ ಚೆನ್ನಾಗಿರುತ್ತೆ, ಬಟ್ ಇದಂತೂ ತುಂಬಾ ಬಿಸಿಯಾಗಿದೆ. ಸೊ ಸ್ವಲ್ಪ ತಣ್ಣಗಾಗಲಿ, ಅಷ್ಟರಲ್ಲಿ ನೀವು ತಗೊಳ್ಳಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವಂತಹ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷ್ ಹಾಗೂ ಲವ್ ಮಾರ್ಕ್ ಬ್ಯೂಟಿ ಸೋಪ್. ವೀಕ್ಷಕರೇ, ಈಗಾಗಲೇ ಒಂದು ಸ್ವೀಟ್ ರೆಸಿಪಿ ಶಕ್ಕರ್ಪಾರ್ ರೆಡಿ ಆಗಿದೆ. ಸೊ ಅದರ ಜೊತೆಗೆ ಇನ್ನೊಂದು ರೆಸಿಪಿ ಮಾಡೋಕ್ಕಿದೆ. ಏನು ಮಾಡ್ತಾರೆ, ಅದನ್ನು ಸ್ವೀಟ್ ರೆಸಿಪಿನ ಅಥವಾ ಖಾರ ರೆಸಿಪಿನ ಮೇಡಮ್ ಹತ್ರನೇ ಕೇಳೋಣ ಬನ್ನಿ. ಎಸ್ ಮೇಡಮ್, ಸೊ ಈಗ ಸ್ವೀಟ್ ರೆಸಿಪಿ ಒಂದಾಯ್ತು. ಸೊ ನೆಕ್ಸ್ಟ್ ರೆಸಿಪಿ ನೀವು ಸ್ವೀಟ್ ರೆಸಿಪಿ ಮಾಡ್ತಾ ಇದ್ದೀರಾ? ಹೌದು, ದೀಪಾವಳಿ ಸ್ಪೆಷಲ್ ಅಂದ್ಮೇಲೆ ಸ್ವೀಟೇ ಮಾಡಬೇಕು ಅಲ್ವಾ? ಸೊ ದೀಪಾವಳಿಗೆ ಖಾರ ಎಲ್ಲ ಹಿಡಿಯಲ್ಲ ನಮಗೆ, ಸ್ವೀಟೇ ಆಗಬೇಕು. ಸೊ ನೆಕ್ಸ್ಟ್ ಏನು ಸ್ವೀಟ್ ರೆಸಿಪಿ ಹೇಳ್ಕೊತಾ ಇದ್ದೀರಾ? ಪೆನೋರಿ. ಸೊ ಇದು ನಾರ್ತ್ ಸೈಡಾ? ಇಲ್ಲ, ಈ ಕಡೆ ಇದೆ. ಸೊ ಪೆನೋರಿ ಫಸ್ಟ್ ಟೈಮ್ ಹೆಸರು ಕೇಳ್ತಿರೋದು. ಸೊ ಹೇಗೆ ಮಾಡೋದು ಇದನ್ನ ಪೆನೋರಿ? ಸೇಮ್ ನಾವು ಚಪಾತಿ ಹಿಟ್ಟು ಹೇಗೆ ಕಲಿಸ್ತೇವಲ್ಲ, ಸೇಮ್ ಅದೇ ರೀತಿ. ಸೊ ಸ್ಟಾರ್ಟಿಂಗ್ ಈಗ ಏನು ಮಾಡ್ಕೋಬೇಕು? ಬೌಲಲ್ಲಿ ನಾವು ಚಪಾತಿ ಹಿಟ್ಟು ಕಲಿಸಿದ ಹಿಟ್ಟು ಕಲಿಸಬೇಕು. ಓಕೆ, ನೀರು ಬೇಕು. ಬೇಕಾದರೆ ಮತ್ತೆ ಯೂಸ್ ಮಾಡಬೇಕು. ಹಿಟ್ಟು ನೋಡಿ ಸ್ವಲ್ಪ, ಅಂದರೆ ಸ್ವೀಟ್ ಐಟಮ್ ಮಾಡುವಾಗ ಸ್ವಲ್ಪ ಏನು ಉಪ್ಪು ಹಾಕಲೇಬೇಕಂತ ಹೇಳ್ತಾರೆ. ಓಕೆ, ಇದಕ್ಕೆ ನಾವು ಮೈದಾ ಹಿಟ್ಟು, ಹೌದು,
ಒಂದು ಬೌಲಷ್ಟು ಅಲ್ವಾ? ಹೌದು, ಇದು ಚಪಾತಿ ಥರನೇ ಬರಬೇಕು. ಚಪಾತಿ ಥರನೇ ಅಂದರೆ ಸ್ವಲ್ಪ ಹೌದು ಚಪಾತಿ ಥರನೇ ಬರಬೇಕಿತ್ತು. ಯಾವುದು ನಿಮಗೆ ಚೆನ್ನಾಗಿ ಕಾಣುತ್ತೆ ಮ್ಯಾಮ್? ಆ ಟೈಮ್ ಇದು ದೀಪಾವಳಿ ಸೆಲೆಬ್ರೇಷನ್ ಚೆನ್ನಾಗಿರ್ತಿತ್ತಾ, ಈಗ ಚೆನ್ನಾಗಿದೆಯಾ? ಅಂದರೆ ಆ ಟೈಮಲ್ಲಿ ನಾವು ಮಕ್ಕಳಾಗಿರುವಾಗ ದೀಪಾವಳಿನೇ ಬೇರೆ, ಹಿರಿಯವರ ನಮ್ಮ ಮಕ್ಕಳೊಟ್ಟಿಗೆ ಆಟ ಆಡೋದು ಅದು ಬೇರೆ ಬೇರೆ ಅಲ್ವಾ ಎಕ್ಸ್ಪೀರಿಯನ್ಸ್. ಆ ಟೈಮ್ ಆಗ ಸ್ವಲ್ಪ ವೇರಿಯೇಷನ್ಸ್ ಇತ್ತ ಅಂತ ಅಡುಗೆ, ಇದೆಲ್ಲ ಮಾಡ್ತಿರ್ಲಿಲ್ಲ ಹೆಚ್ಚು. ತುಂಬ ನಾವು ಸ್ವೀಟ್ಸ್ ಈಗೆಲ್ಲ ಎಲ್ಲ ಅಂದರೆ ಶಾಪ್ಸಲ್ಲೆಲ್ಲ ಸ್ವೀಟ್ ಶಾಪಲ್ಲೆಲ್ಲ ಸಿಗುತ್ತೆ. ಮೊದಲಂತ ಹೇಳಿದರೆ ಅಡಿಗೆ ಅಂತ ಹಬ್ಬ ಹುಣ್ಣಿಮೆಗೆ ಅಂತ ಒಂದೊಂದು ಅಡಿಗೆ ಇರ್ತಿತ್ತು. ಆ ಟೈಮಿಗೆ ಅದೇ ಕಾಯ್ತಾ ಇರ್ತಿದ್ವಿ ನಾವು, ಯಾವತ್ತು ಹಬ್ಬ ಬರುತ್ತೆ ಆ ಟೈಪ್ ಸ್ವೀಟ್ ತಿನ್ಲಿಕ್ಕೆ, ಅಡಿಗೆ ಊಟ ಮಾಡ್ಲಿಕ್ಕೆ ಅಂತ ಹೇಳಿ. ಈಗಿಲ್ಲ, ಈಗ ಎನಿ ಟೈಮ್ ಮಾಡ್ಬೋದು. ಪ್ರೆಸೆಂಟ್ ಜನರೇಷನ್ ಅಂತ ಹಾಗೆ ಯಾವ ಟೈಮಲ್ಲಿ ಬೇಕಾದ್ರೂ ಇಷ್ಟ ಆಯ್ತಾ ಮಾಡ್ಕೊಂಡು ತಿನ್ನೋದು. ಈಗ ನೋಡಿ ನಾರ್ಮಲಿ ಆಗಿ ತುಂಬ ನಾನು ನೋಡ್ತೇನೆ, ಹಬ್ಬದಲ್ಲಿ ಅಡಿಗೆ ಮಾಡಿದ್ದು ಯಾರೂ ಇಂಟ್ರೆಸ್ಟ್ ಮಾಡಲ್ಲ ತಿನ್ಲಿಕ್ಕೆ. ಅಂದ್ರೆ ದಿನಾಲು ತಿಂತಾ ಇರ್ತೀರಲ್ವಾ, ಸ್ವಲ್ಪ ಸಾಕಮ್ಮ ಅಂತ ಹೇಳಿಬಿಡ್ತಾರೆ ಮಕ್ಕಳು. ಆಗಿದೆ ಮನೆಯಲ್ಲೂ ಆಗಿದೆ. ಹೌದು, ಇದು ನಾವು ಚಪಾತಿ ಥರ. ಯಾವ ಶೇಪಿಗೂ ಕಟ್ ಮಾಡಂಗಿಲ್ಲ, ಇದು ಒಂದೇ ಟೈಪಲ್ಲಿ ಬರಬೇಕು. ರೌಂಡ್ ಚಪಾತಿ ಒಂದೇ ಸೈಜಲ್ಲಿ ಬರಬೇಕು ಹಾಗೆ. ನೋಡಕ್ ಚೆನ್ನಾಗಿ ಕಾಣುತ್ತಂತಲ ಅಥವಾ ಯಾಕೆ ಬೇರೆ ರೀಸನ್ಸ್ ಇದೆಯಾ ಏನಂತ? ಇಲ್ಲ, ಇನ್ನೂ ರೀಸನ್ಸ್ ಇದೆ, ಸ್ಟೆಪ್ ಬೈ ಸ್ಟೆಪ್ ಹೇಳಿಕೊಡ್ತೇನೆ. ಓಕೆ, ಸ್ಟೆಪ್ ಬೈ ಸ್ಟೆಪ್ ಕಲಿಯೋಣ ಅಲ್ವಾ? ಚಪಾತಿ ಹಾಗೆ ತೆಳುವಾಗಿ ಬರಬೇಕು. ಓಕೆ, ಅಷ್ಟೇ ತೆಳು ಬೇಕಾ ಚಪಾತಿ? ಅಷ್ಟೇ ತೆಳುವಾಗಿರಬೇಕು. ಇದ್ರ ಜೊತೆಗೆ ಏನಾದರೂ ಗ್ರೇವಿ ಹಾಗೆ ತಿನ್ನಕ್ಕಾಗುತ್ತೆ? ಸ್ವೀಟ್ ಅಲ್ವಾ? ಓಕೆ, ಬೇಕಂತಿಲ್ಲ. ತುಂಬ ಸ್ವೀಟ್ ಕೂಡ ಆಗಲ್ವಾ ಅಂತ ಅನ್ಸುತ್ತೆ ನನಗೆ. ತುಂಬ ಸ್ವೀಟ್ ಆಗುತ್ತೆ ಇದು? ಇಲ್ಲ, ಇದು ಆ್ಯಕ್ಚುಲಿ ಸ್ವೀಟ್ ಇಲ್ಲ. ನಾವು ಅದಕ್ಕೆ ಸಕ್ಕರೆದು ಪೌಡ್ರನ್ನು ನಾವು ಹಾಕ್ತಾ ಇನ್ನು ಹಾಕಬೇಕಲ್ಲ? ಹೌದು. ಓಕೆ, ಆಗ್ತಾ ಬಂತಿದ್ದು. ಓಕೆ, ನೀವು ಎಣ್ಣೆ ಬಿಸಿ ಇಟ್ಟು ಫೈನ್. ಹೇಗೂ ನಾವು ಒಮ್ಮೆ ಮಾಡಿದ್ದು ಉಂಟಲ್ವಾ ಎಣ್ಣೆ, ಹಾಗಾಗಿ. ಸೊ ದಟ್ಸ್ ಇಲ್ಲಾಂದ್ರೆ ಸ್ವಲ್ಪ ಆಗಲೇ ಬಿಸಿ ಇಡಬೇಕು ಅಲ್ವಾ? ಆಲ್ರೆಡಿ ಬಿಸಿ ಇದೆ, ಸ್ವಲ್ಪ ಬಿಸಿ ಆದರೆ ಸಾಕಾಗುತ್ತೆ. ಓಕೆ, ಆಗಿದೆ ನೋಡಿ. ಇದು ಫಸ್ಟ್. ಓಕೆ, ಇಲ್ಲಿ ತುಪ್ಪ ಉಂಟಲ್ವಾ, ತುಪ್ಪ ಅಂದರೆ ಹಿಟ್ಟು ಮಿಕ್ಸ್ ಮಾಡಿ ಸಹ ಹಾಕ್ಬೋದು, ಮೈದಾ ಹಿಟ್ಟನ್ನು ತುಪ್ಪದೊಟ್ಟಿಗೆ. ಇಲ್ಲಾಗಿದ್ರೆ ಖಾಲಿ ತುಪ್ಪ ಹಾಕಿ ಮತ್ತು ಹಿಟ್ಟು ಸಹ ಅದರ ಮೇಲೆ ಸ್ಪ್ರಿಂಕಲ್ ಮಾಡ್ಬೋದು, ಹೇಗೂ ಮಾಡ್ಬೋದು. ಓಕೆ, ಸ್ವೀಟ್ ಇನ್ನೂ ಆ್ಯಡ್ ಆಗುತ್ತೆ ಅಲ್ವಾ? ಸೊ ನಾನು ಆಗದಿಂದ ಚಪಾತಿ ರೀತಿನೇ ಬರ್ತಾ ಇದೆ, ನನಗೆ ಸ್ವೀಟ್ ಅಂತ ಹೇಳಿದ್ರೆ ಮರ್ತೇ ಹೋಯಿತು. ಮತ್ತೆ ಕೇಳ್ತಾ ಇದ್ದೀನಿ ಗ್ರೇವಿನ ಅಂತ. ಸೊ ಈಗ ಸ್ವೀಟ್ ಆಗಿ ಇದು ನಾರ್ಮಲ್ ಆಗಿ ಪಪ್ಸ್ ಎಲ್ಲ ಬರುತ್ತೆ ಅಲ್ವಾ, ಲೇಯರ್ ಲೇಯರ್ ಆಗಿ. ಓಕೆ, ಆ ರೀತಿ ಬರುತ್ತೆ, ಆ ಟೈಪಲ್ಲಿ ಬರುತ್ತೆ ನೋಡಿ. ಹೀಗೆ ಹಚ್ಚಬೇಕು. ಓಕೆ, ಸ್ವಲ್ಪ ಹಿಟ್ಟು ಉಂಟಲ್ವಾ, ಓಕೆ, ಸ್ಯಾಂಡ್ವಿಚ್ ಥರ ಎರಡು. ಇದಕ್ಕೋಸ್ಕರ ನೀವು ಆಗದಿಂದ ಹೇಳ್ತಿದ್ದು ಸೇಮ್ ಶೇಪ್ ಬರಬೇಕು. ನಡುವಲ್ಲಿ ತುಪ್ಪ ಮಾತ್ರ ಆ್ಯಡ್ ಮಾಡೋದ ಅಥವಾ ಬೇರೆ ಏನಾದರೂ ಆ್ಯಡ್ ಮಾಡಬಹುದಾ ಇದಕ್ಕೆ? ಇಲ್ಲ, ತುಪ್ಪ ಮಾತ್ರ. ಇದು ಸ್ಪ್ರಿಂಕಲ್ ಯಾಕೆ ಮಾಡ್ತಿರೋದು ಮ್ಯಾಮ್ ಈಗ? ಅದಂದ್ರೆ ಸ್ವಲ್ಪ ಲೇಯರ್ ಬಿಟ್ಟುಕೊಡಕ್ಕೆ ಅದಕ್ಕೆ. ಓಕೆ, ಇಲ್ಲಾಂದ್ರೆ ಸ್ವಲ್ಪ ಅಂಟ್ಕೊಳ್ಳುತ್ತೆ ನೋಡಿ. ಈಗ ರೋಲ್ ಮಾಡ್ಬೇಕು ನಾವು. ರೋಲ್ ಒಂದೇ ಟೈಪ್ ಬರಬೇಕಂತ ಹೇಳಿ ಒಂದೇ ಸೈಜಿಗೆ ಇರಬೇಕು ಅಂತ. ಓಕೆ, ಇದು ಸೇಮ್ ಪುರಿ ಪ್ರೊಸೀಜರ್. ಓಕೆ, ಅದು ನೋಡಕ್ಕೆ ಮಾತ್ರ ಚೆನ್ನಾಗಿ ಕಾಣುತ್ತೆ, ಇದೊಂಥರ ಹೂ ಥರ ಕಾಣುತ್ತೆ ಅಲ್ವಾ? ಸ್ವಲ್ಪ ಈಗಿರುತ್ತೆ ಅಲ್ವಾ? ಓಕೆ, ಸ್ವಲ್ಪ ಪ್ರೆಸ್ ಮಾಡ್ಕೋಬೇಕು. ಈ ರೀತಿ ಬರುವಾಗ ನಿಮ್ಗೆ ಏನಾದ್ರು ನೆನಪು ಬರುತ್ತಾ?
ಯೋಚನೆ ಮಾಡ್ತಾ ನಂಗೆ ಏನೋ ನೋಡ್ದಂಗೆ ಆಗ್ತಾ ಇದೆ ಅಲ್ವಾ? ಏನೋ ಅಂತ ಗೊತ್ತಾಗ್ತಿಲ್ಲ. ಅದೇ ಏನು ಅನ್ಸ್ಕೊಳ್ಬಹುದು ನೀವು? ನಾನು ಹೂವಿನ ಆಕಾರ ಅಂತ ಹೇಳ್ದೆಪ್ಪ, ಬೇರೆ ಗೊತ್ತಾಗ್ತಿಲ್ಲ. ಕೇರಳ ಸೈಡಲ್ಲಿ ಪರೋಟ ಎಲ್ಲ ನೋಡಿದ್ದೀರಾ? ಲೇಯರ್ ಲೇಯರ್ ಲೇಯರ್. ಕೇರಳ ಸ್ಟೈಲ್ ಪರೋಟ ಹಿಂಗಿರುತ್ತಾ? ಹೀಗೆ ಮಾಡಿ. ಓಕೆ, ಅದು ಮತ್ತೆ ದೊಡ್ಡದಾಗಿರುತ್ತೆ. ಅದೇ ಇದು ಮಾಡಬೇಕೀಗ ನಮಗೆ. ನಂಗೇನೋ ಇದು ಒಂಥರ ರೋಸ್ ಥರ ಕಾಣ್ತಾ ಇದೆ. ಕಲರ್ ಒಂಥರ ಪಿಂಕ್ ಇರ್ತಿದ್ರೆ ರೋಸ್ ಥರನೇ ಕಾಣ್ತಿತ್ತು. ಮತ್ತೆ ಇದನ್ನ ಓಕೆ, ಅಂದರೆ ಈಗ ಮನೆಯಲ್ಲಿ ಮಕ್ಕಳಿರುವಾಗ ತುಂಬ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿ ಕೊಟ್ಟಿದ್ರೆ ಹೌದು ಚೆನ್ನಾಗಿ ಮಾಡಿ ತಿಂತಾರೆ. ಸೇಮ್ ಒಂದೇ ವೆರೈಟಿ ಬೇಡ ಅಂತ ಹೇಳ್ತಾರೆ. ಆದರೆ ನಾವು ಮನೆಯಲ್ಲೇ ಒಂದೇ ವೆರೈಟಿ ಇಟ್ಕೊಂಡೆ ಬೇರೆ ಬೇರೆ ಟೈಪ್ ಮಾಡಿ ನಾವು ಕಲಿಬೇಕು ಅಲ್ವಾ? ಇದರ ಹೆಸರು ನಂಗೆ ಮತ್ತೆ ಮರ್ತು ಹೋಯ್ತು. ಪೆನೋರಿ. ಓಕೆ, ಎಣ್ಣೆ ಬಿಸಿಯಾಗಿದೆ. ಇದು ಡೀಪ್ ಬ್ರೌನ್ ಕಲರಾ? ಹಾಂ, ಬ್ರೌನ್. ನಿಮ್ಮ ಫೇವ್ರೇಟ್ ಯಾವುದ್ರಲ್ಲಿ, ಪೆನೋರಿಯಾ ಅಥವಾ ಆಗ ಮಾಡಿರುವಂಥದ್ದ? ಪೆನೋರಿ ಇಷ್ಟ ಆಗುತ್ತೆ. ಈಗ ಇದೊಂಥರ ಸ್ವೀಟ್ ಥರ ಕಾಣ್ತಿದೆ ನನಗೆ. ನೀವು ಆಗ ಚಪಾತಿ ಥರ ಲಟ್ಟಿಸ್ತಿರ್ಬೇಕಾದ್ರೆ ಇದು ಸ್ವೀಟ್ ಅನ್ನೋದೇ ಒಂಥರ ಒಮ್ಮೆ ಮರ್ತು ಹೋಯ್ತು. ಚಪಾತಿ ಮಾಡ್ತಿದ್ರೇನೋ ಅಂತ ಅನಿಸ್ತು ಒಮ್ಮೆ. ಈಗ ಸ್ವೀಟ್ ಅಂತ ಅನಿಸ್ತಿದೆ. ಯಾವಾಗಲೂ ಅಡುಗೆಯಲ್ಲಿ ಗಾರ್ನಿಷಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತಲ್ಲ ಮ್ಯಾಮ್? ಹಿಂದೆ ಎಲ್ಲ ತುಂಬ ಹಿಂಗೆ ಅಡುಗೆ ಮಾಡಿ ಕೊಡ್ತಿದ್ರು. ಅದೇ ಈಗ ಗಾರ್ನಿಷಿಂಗ್ ಕೂಡ ಮೇನ್ ಆಗುತ್ತೆ. ಪ್ರೆಸೆಂಟೇಷನ್ ಇಸ್ ಮೇನ್. ಅಡುಗೆ ಜೊತೆಗೆ ಬೇರೆ ಏನಾದರೂ ಅಭ್ಯಾಸ ಇದೆ? ಹೀಗೆ ಡ್ಯಾನ್ಸಿಂಗ್ ಆಗಿರ್ಬೋದು, ಸಿಂಗಿಂಗ್ ಆಗಿರ್ಬೋದು? ಡ್ಯಾನ್ಸ್ ಇದೆಯಾ? ಇದು ಚಿಕ್ಕ ವಯಸ್ಸಿಂದಲೇ ಬಂದಿರೋದಾ? ಚಿಕ್ಕ ವಯಸ್ಸಂದ್ರೆ ಸ್ಕೂಲ್ ಟೈಮಲ್ಲಿ ಮಾಡಿದ್ದೆ, ಮತ್ತೆ ಇಲ್ಲಾಗಿತ್ತು. ಈಗ ಮಕ್ಕಳಿಗೆ ಡ್ಯಾನ್ಸಿಗೆ ಕರ್ಕೊಂಡು ಹೋಗೋದು ಅದೆಲ್ಲ ಮಾಡಿ ಈಗ ನಮಗೆ ಸಹ ಡ್ಯಾನ್ಸ್ ಮಾಡ್ಬೇಕಂತ ಹೇಳಿ ಒಟ್ಟಿಗೆ ಮಕ್ಕಳನ್ನ ನೋಡಬೇಕಾದ್ರೆ ನಾವು ಸಹ ಯಾವ್ದ್ರಲ್ಲೂ ಕಡಿಮೆ ಇರಬಾರ್ದು. ಅದೊಂದು ಪ್ಯಾಷನ್ ಇದ್ರೆ ಮತ್ತೆ ಅದು ಹೆಂಗಾದ್ರೂ ಬರುತ್ತಲ್ವಾ ಮ್ಯಾಮ್? ಆ ಡ್ಯಾನ್ಸ್ ಮಾಡ್ತಾ ಇರೋ ನಮ್ಮನ್ನು ನಾವೇ ಮರ್ತೋಗ್ಬಿಡ್ತೀವಿ. ಅದು ಡ್ಯಾನ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಸ್ಟ್ರೆಸ್ಸಿಂದ ಒಂದು ಸ್ವಲ್ಪ ಹೊರಗೆ ಬರೋಕ್ಕೆ ಒಂದು ರಾಮಬಾಣ ಶೆಡ್ಯೂಲಿಂದ ಸ್ವಲ್ಪ ನಮಗೆ ಮೈಂಡ್ ಫ್ರೆಶ್ ಆಗಲಿಕ್ಕೆ ಇಂಥದ್ದೆಲ್ಲ ನಾವು ಮಾಡ್ಬೋದು. ಅದೇ ನಾವು ಅಷ್ಟೇ, ಏನಾದರೂ ತುಂಬ ಸ್ಟ್ರೆಸ್ ಇದ್ರೆ ರೂಮ್ ಬಾಗಿಲು ಹಾಕೋದು, ಒಂದು ರಾಕಿಂಗ್ ಮ್ಯೂಸಿಕ್ ಇಡೋದು, ಡ್ಯಾನ್ಸ್ ಮಾಡೋದು. ಆಫ್ ಮಾಡೋದಲ್ಲ? ಓಕೆ, ಆಫ್ ಮಾಡಿ. ಇನ್ನು ಸರ್ವಿಂಗಾ ಮ್ಯಾಮ್? ಸರ್ವಿಂಗಿಗೆ ಓಕೆ, ಇದು ಶುಗರ್ ಪೌಡರ್. ಓಕೆ, ಶುಗರ್ನ ನೀವು ಮನೆಯಲ್ಲೇ ಮಾಡ್ಕೊಂಡಿರೋದಾ? ಹೌದು, ಪೌಡರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ, ಅಂದರೆ ಶುಗರ್ ಒಟ್ಟಿಗೆ ಸಹ ಮಾಡ್ಬೋದು. ಓಕೆ, ಸ್ವಲ್ಪ ಏಲಕ್ಕಿ ಪೌಡರ್ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳುವ. ಓಕೆ, ಆಗಿದೆ ಇದು. ಓಕೆ, ಲಾಸ್ಟ್ ಕೋಟಿಂಗ್ ಒಂದು ಬಾಕಿ ಇದೆ. ಹೌದು. ಇದು ನಾನು ಪೌಡರ್ ಮಿಕ್ಸ್ ಮಾಡಿದ್ದೇನೆ, ಶುಗರ್ ಪೌಡರ್ ಮತ್ತು ಏಲಕ್ಕಿ ಅಲ್ವಾ? ಹೌದು. ಇದು ಬಿಸಿ ಇರುವಾಗಲೇ ಹಾಕಬೇಕು. ಬಿಸಿ ಆದ ಪೆನೋರಿ ರೆಡಿ ಆಗಿದೆ ಸರಿಯಾಗಿ. ಪೆನೋರಿ ಹೊಸ ಹೆಸರು, ಫಸ್ಟ್ ಟೈಮ್ ಟೇಸ್ಟ್ ಮಾಡೋದು. ಹೆಂಗೆ ಬಂದಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ನಮ್ಮ ವೀಕ್ಷಕರು ಹೆಂಗೆ ಅಂತ ರೀಕ್ಯಾಪ್ ನೋಡ್ಕೊಂಡು ಬರಲಿ ಅಲ್ವಾ? ಎಸ್ ವೀಕ್ಷಕರೇ, ಪೆನೋರಿ ರೆಡಿ ಆಗಿದೆ. ಮೊಟ್ಟ ಮೊದಲಾಗಿ ಪೆನೋರಿ ಅಂತ ಹೆಸರು ಕೇಳ್ತಿದ್ದೀನಿ ಆ್ಯಂಡ್ ಫಸ್ಟ್ ಟೈಮ್ ಟೇಸ್ಟ್ ಮಾಡೋಕ್ಕೂ ಸ್ವಲ್ಪ ಕ್ಯೂರಿಯಾಸಿಟಿ ಇದೆ. ಸೊ ಪೆನೋರಿ ನೋಡೋಕ್ಕೂ ಚೆನ್ನಾಗಿದೆ, ಬಿಕಾಸ್ ಶುಗರ್ ಕೋಟಿಂಗ್ ಜೊತೆಗೆ ಚೆನ್ನಾಗಿ ಕಾಣ್ತಿದೆ. ವೈಟ್ ಶುಗರ್ ಕೋಟ್ ಜೊತೆಗೆ ಪೆನೋರಿ. ಸೊ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬನ್ನಿ. ಪೆನೋರಿ ತಯಾರಿಸುವ ವಿಧಾನ: ಮೊದಲಿಗೆ ಸ್ವಲ್ಪ ನೀರಿಗೆ ಚಿಟಿಕೆ ಉಪ್ಪು, 1 ಬೌಲ್ನಷ್ಟು ಮೈದಾ ಹಿಟ್ಟು ಹಾಕಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿ. ನಂತರ 3 ರಿಂದ 4 ಉಂಡೆಗಳನ್ನು ಮಾಡಿ ತೆಳುವಾಗಿ ಲಟ್ಟಿಸಿ. ಆನಂತರ ಲಟ್ಟಿಸಿದ ಒಂದು ಹಿಟ್ಟಿನ ಮೇಲೆ ತುಪ್ಪ ಸವರಿ ಮೈದಾ ಹಿಟ್ಟನ್ನು ಉದುರಿಸಿ. ಇದೇ ರೀತಿ 3 ರಿಂದ 4 ಪದರ ತಯಾರಿಸಿ. ತಯಾರಿಸಿದ ಈ ಒಂದು ಪದರಗಳನ್ನು ಮಡಚಿಕೊಳ್ಳಿ. ಬಳಿಕ ಚಿಕ್ಕ ಚಿಕ್ಕ ತುಂಡುಗಳನ್ನು ಮಾಡಿ ಒತ್ತಿಕೊಳ್ಳಿ. ಆ ಬಳಿಕ
ತೆಳುವಾಗಿ ಲಟಿಸಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿಯಿರಿ. ಕೊನೆಯಲ್ಲಿ ಸಕ್ಕರೆ ಪುಡಿ ಉದುರಿಸಿ ಸರ್ವ್ ಮಾಡಿ. ಈಗ ಹಬ್ಬಕ್ಕೆ ಸಿಹಿ ಸಿಹಿಯಾದ ಪೇಣೂರಿ ತಯಾರು. ಎಸ್ ಮೇಡಮ್, ಸೊ ಈಗ ಶಕ್ಕರ್ ಪಾರ ಹಾಗೇನೆ ಪೆನೋರಿ ರೆಡಿ ಆಗಿದೆ. ಸೊ ಇದಂತೂ ಮಹಾರಾಷ್ಟ್ರೀಯನ್ ಡಿಶ್ಶು, ಇದು ನಮ್ದು ನಾರ್ಮಲ್ ಡಿಶ್ಶು ಅಲ್ವಾ? ಸೊ ಈಗ ಫಸ್ಟ್ ನಮ್ಮ ನಾರ್ಮಲ್ ಡಿಶ್ ಇದು ಟೇಸ್ಟ್ ನೋಡೋದಾ? ಹೌದು, ನಾರ್ಮಲ್ ಡಿಶ್ ನೋಡುವ ಅಲ್ಲ, ಮತ್ತೆ ಮಹಾರಾಷ್ಟ್ರಕ್ಕೆ ಹೋಗೋಣ. ಏನಿದ್ರು ನಮ್ದಕ್ಕೆ ಫಸ್ಟ್ ಪ್ರಿಫರೆನ್ಸ್ ಅಲ್ವಾ? ಎಸ್ ಮೇಡಮ್. ತುಂಬಾನೇ ಚೆನ್ನಾಗಿ ಬಂದಿದೆ. ನೀವು ಹೇಳಿದಾಗೆ ಆ ಶುಗರ್ ಕೋಟಿಂಗ್ ಇದು ಸ್ವೀಟ್ ಆ್ಯಡ್ ಆಗುತ್ತೆ, ಇದ್ರದ್ದು ಲೈಟಾಗಿ ಆ ತುಪ್ಪದ ಫ್ಲೇವರು, ಅದ್ರ ಜೊತೆಗೆ ಶುಗರ್ ಕೋಟಿಂಗ್ ಇದು ಸ್ವೀಟ್ ತುಂಬ ಚೆನ್ನಾಗಿ ಬಂದಿದೆ ಮ್ಯಾಮ್. ಒಂಥರ ಹದವಾಗಿ ಸ್ವೀಟು ತಿನ್ನೋಕೆ ಚೆನ್ನಾಗಿರುತ್ತೆ. ತುಂಬ ಸ್ವೀಟ್ ಲೋಡ್ ಆದರೆ ಒಂದೆರಡು ತಿನ್ಬೋದು. ನಾವು ಜಾಮೂನ್ ಮಾಡ್ತೀವಿ, ಒಂದು ಮ್ಯಾಕ್ಸಿಮಮ್ ಅಂದರೆ 4-5 ತಿನ್ನೋಕ್ಕಾಗುತ್ತೆ ಅಷ್ಟೇ. ಸಹ ಮಾಡಿ ಮಾಡ್ತಾರೆ ಶುಗರ್ ಸಿರಪ್ ಅಲ್ಲಿ, ಅದು ಹೆವಿ ಬರುತ್ತೆ. ಅದು ಸ್ಪ್ರಿಂಕಲ್ ಮಾಡಿದ್ರೆ ಒಂಥರ ಲೈಟ್ ಆಗಿರುತ್ತೆ. ತುಂಬ ಹೆವಿ ಕಷ್ಟ ಆಗುತ್ತೆ. ಐ ಮೀನ್ 4-5-5ಕ್ಕಿಂತ ಜಾಸ್ತಿ ಹೋಗಲ್ಲ. ಇದೊಂದು 10-15 ಒಟ್ಟಿಗೆ ಹೋಗ್ಬೋದಾ ಅಂತ ಅಲ್ವಾ? ಹಾಗೆ. ಎಸ್ ಮೇಡಮ್. ಸೊ ನೆಕ್ಸ್ಟ್ ಶಕ್ಕರ್ ಪಾರ ಅಲ್ವಾ? ಇದರ ಟೇಸ್ಟ್ ನೋಡೋಣ. ಓಕೆ, ಈಗ ಮಹಾರಾಷ್ಟ್ರಕ್ಕೆ ಹೋಗ್ತಾ ಇದ್ದೀವಿ ನಾವು. ಶಂಕರ್ ಪಾಲಿ ಥರನೇ ಇರುತ್ತಲ್ವಾ ಟೇಸ್ಟ್ ಇದ್ರದ್ದು? ಇದು ಅಷ್ಟೇ, ತುಂಬ ಹೆವಿ ಸ್ವೀಟ್ ಅಲ್ಲ, ಲೈಟಾಗಿ ಟೇಸ್ಟ್ ಸ್ವೀಟ್. ಹೆಚ್ಚಾಗಿ ಹಿಂಗೆ ಇಷ್ಟ ಆಗುತ್ತಾ ಲೈಟ್ ಸ್ವೀಟ್ ಇರುವಂಥದ್ದು? ಲೈಟ್ ಇಂಟ್ರೆಸ್ಟ್ ಜಾಸ್ತಿ. ಸೊ ನಮ್ಮ ಅಡುಗೆ ಮನೆಗೆ ನೀವು ಫಸ್ಟ್ ಟೈಮ್ ಬಂದಿರೋದಂತೂ ಅಲ್ಲ, ಯಾವಾಗಲೂ ಬರ್ತಾ ಇರ್ತೀರಾ. ಸೊ ನಮ್ಮ ಅಡುಗೆ ಮನೆ ಅಲ್ವಾ? ಇದು ಈಗ ನಮ್ಮ ಅಡುಗೆ ಮನೆ ಅಲ್ಲ, ನಮ್ಮ ಅಡುಗೆ ಮನೆ ಆಗಿದೆ. ಸೊ ನಾನು ಹೇಗಾಯ್ತು ಅಂತ ಕೇಳ್ಬೇಕಂತಲೇ ಇಲ್ಲ, ಬಟ್ ಹಬ್ಬದ ಟೈಮಲ್ಲಿ ಬಂದ್ರಿ, ಈಗ ಹೇಗನ್ನಿಸ್ತು? ತುಂಬಾ ಖುಷಿ ಆಗ್ತಾ ಇದೆ ಅಲ್ವಾ? ಹಬ್ಬ ಟೈಮಲ್ಲಿ ಅಂದ್ರೆ ಹೊಸ ಹೊಸ ರೆಸಿಪಿ ನಾವು ಮಾಡಿ ವೀಕ್ಷಕರಿಗೆ ತೋರಿಸಬಹುದು. ನೋಡಿ, ನೀವು ಮನೆಯಲ್ಲಿ ಇದ್ದ ಐಟಮ್ ಅಲ್ಲೇ ನಾವು ಹೇಗೆ ಮಾಡಬಹುದು ಅಂತ ಹೇಳಿ ಅವರಿಗೆ ಒಂದು ತೋರಿಸಬಹುದು. ಹೌದು, ಅದು ಮತ್ತು ವೀಕ್ಷಕರೊಂದವರಿಗೆ ತುಂಬಾ ಧನ್ಯವಾದಗಳಂತೆ. ಅಂದ್ರೆ ನಮ್ಮ ಮಾಡಿದಂತ ಒಂದು ಅಡಿಗೆಯನ್ನು ಅವ್ರು ನೋಡ್ತಾರಲ್ವಾ, ನೋಡಿ ಮನೆಯಲ್ಲಿ ಮಾಡ್ಲಿಕ್ಕೆ ಅವ್ರು ಟ್ರೈ ಮಾಡ್ತಾರೆ. ಅವರು ಒಮ್ಮೊಮ್ಮೆ ಎಲ್ಲಾದ್ರೂ ನಾವು ಹೊರಗಡೆ ಹೋಗಿದ್ದಾಗ, ನೀವು ವೀಣಾ ಅವರ ನಮ್ಮ ಟಿವಿಯಲ್ಲಿ ಅಡಿಗೆಯಲ್ಲಿ ನೋಡಿದ್ದೀವಿ, ಆ ಖುಷಿ ಅಂತೂ ತುಂಬಾ, ಅಂದ್ರೆ ಅದು ಹೇಳಲಿಕ್ಕೆ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗಲ್ಲ. ಅದು ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ? ಮಾಡಿದಕ್ಕೊಂದು ಪ್ರತಿಫಲ ಸಿಕ್ಕಿದಂಗೆ ಆಗುತ್ತೆ. ಅಂದ್ರೆ ನಮ್ಮ ಮಾಡಿದಂತ ಅಡಿಗೆಯನ್ನು ನೋಡ್ತಾರಲ್ಲ ವೀಕ್ಷಕರು, ಅವರಿಗೆ ತುಂಬಾ ಧನ್ಯವಾದಗಳು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ ಮತ್ತೊಮ್ಮೆ ವೀಕ್ಷಕರಿಗೆ ಧನ್ಯವಾದ ಹೇಳ್ತಾ ಇದ್ದೀರಾ. ಸೊ ಈಗ ಹಬ್ಬದ ಟೈಮಲ್ಲಿ ಬಂದು ಹಬ್ಬದ ಅಡುಗೆ ಮಾಡಿ ಕೊಟ್ಟಿದ್ದೀರಾ, ಅದಕ್ಕೋಸ್ಕರ ನಿಮಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಪುಟ್ಟ ಉಡುಗೊರೆ. ಸೊ ಹೀಗೆ ಆಯಿಲ್ ಐಟಮ್ಸ್ ಮಾಡಬೇಕಾದ್ರೆ ತುಂಬಾ ಯೂಸ್ ಆಗುತ್ತೆ ಸನ್ ಪ್ರೀಮಿಯಂ. ಕೊಲೆಸ್ಟ್ರಾಲ್ ಫ್ರೀ, ಲೈಟ್ ವೇಟ್, ಹೌದು, ಲೈಟ್ ಸ್ವೀಟಿಗೆ ಲೈಟ್ ವೇಟ್ ಆಯಿಲ್ ಅಲ್ವಾ ಮ್ಯಾಮ್? ಹಾಗೇನೆ ಯಾವಾಗಲೂ ನಮ್ಮ ಅಡುಗೆ ಮನೆಯಲ್ಲಿ ಯೂಸ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಎಲ್ರಿಗೂ ಯೂಸ್ ಮಾಡೋಕ್ಕೆ ಸಜೆಷನ್ ಕೊಡುವಂಥದ್ದು ಸಂತೋಷ್ ರೈಸ್ ಮಿಲ್ಸ್ ಅವರ ಕುಚ್ಚಿಲಕ್ಕಿ, 2 ಸ್ಟಾರ್ ರೈಸ್. ಸೊ ಮನೆಯಲ್ಲಿ ಯಾವ್ದು ಮಾಡುವಂಥದ್ದು ನೀವು? ಕುಚ್ಚಿಲಕ್ಕಿ. ಹಾಗಾದ್ರೆ ಇದೇ ಮಾಡ್ತೀರಾ ಅಂತ ಅನ್ಸುತ್ತೆ. ಸೊ ಈ ಸಲ ಒಂದು ಬ್ಯಾಗ್ ಕಮ್ಮಿ ಆಗುತ್ತೆ, ಬಿಕಾಸ್ ಇಲ್ಲಿ ಒಂದು ಬ್ಯಾಗ್ ಸಿಕ್ತು ಅಲ್ವಾ? ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಪ್ರತಿ ಸಲ ಹಬ್ಬ ಬರುತ್ತೆ, ಪ್ರತಿ ಸಲ ಹಬ್ಬಕ್ಕೂ ಏನು ವೆರೈಟಿ ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಸೊ 2 ವೆರೈಟಿ ಅಡುಗೆ ಈಗಾಗಲೇ ಇಲ್ಲಿ ರೆಡಿ ಆಗಿದೆ. ಇದನ್ನು ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ. ಲೈಟ್ ಸ್ವೀಟಾಗಿ, ಹಬ್ಬ ಕೂಡ ಲೈಟಾಗಿ ಕರೆಕ್ಟಾಗಿ ಹದವಾಗಿ ಹೋಗುತ್ತೆ. ಆ್ಯಂಡ್ ತಿಂದಷ್ಟು ತಿನ್ನಬೇಕಂತ ಅನಿಸುವಂತಹ ಒಂದು ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು. ಖಂಡಿತವಾಗ್ಲೂ ಟ್ರೈ ಮಾಡಿ. ಹಾಗೆಯೇ ದಿನನಿತ್ಯ ಹೊಸ ರೆಸಿಪಿಗಾಗಿ, ರುಚಿಕರವಾದ ಶುಚಿಕರವಾದ ರೆಸಿಪಿಗಾಗಿ ನೋಡ್ತಾ ಇರಿ ನಮ್ಮ ಟಿವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಅಶ್ವಿನಿ ಹೇರ್ ಆಯಿಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.